ಘಮ ಘಮ ರುಚಿ ರುಚಿಯಾಗಿ ತುಂಬಾ ಅದ್ಭುತವಾಗಿರುವಂತಹ ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಒಂದು ಸಾಂಪ್ರದಾಯಿಕ ತಿಂಡಿ ಕೂಡ ಹೌದು. ಇದು ರೆಸಿಪಿನ ನೋಡಿ ಪೂರ್ತಿಯಾಗಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಮಸ್ತೆ ಎಲ್ರಿಗೂ. ನಮ್ಮ ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ವಿಶೇಷವಾಗಿರುವಂಥ ಅರಿಶಿನ ಎಲೆಯ ಕಡುಬು ಮಾಡಲಿಕ್ಕೆ ನಾನು ಬೆಳಗ್ಗೆ ತಿಂಡಿ ಮಾಡೋದಿದ್ರೆ ಮುಂಚಿನ ದಿನ ರಾತ್ರಿಯೇ 1-2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೇನೆ. ನೀವು ಬೆಳ್ತಿಗೆ ಅಕ್ಕಿ ಇಲ್ಲದಿದ್ದರೆ ನಾರ್ಮಲಾಗಿ ದೋಸೆ ರೈಸ್ ಅಥವಾ ಇಡ್ಲಿ ರೈಸನ್ನು ಬೇಕಾದರೂ ಹಾಕೋಬೋದು. ಇದರ ಜೊತೆಗೆ ಕೆಲವರು ಕುಚ್ಚಲಕ್ಕಿನ ಸ್ವಲ್ಪ ಸೇರಿಸ್ತಾರೆ, ಅಂದರೆ ಸ್ವಲ್ಪ ಕಡುಬು ಮೆತ್ತಗೆ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಕುಚ್ಚಲಕ್ಕಿ ಏನು ಸೇರಿಸಿಲ್ಲ. ಬೆಳಗ್ಗೆ ಆದ ನಂತರ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ, ರುಬ್ಕೊಳ್ಳುವಂಥದ್ದು. ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 2 ಮುಷ್ಟಿಯಷ್ಟು ಕಾಯಿ ತುರಿನ ಹಾಕೋಬಹುದು. 2 ಲೋಟ ಆದರೆ 2 ಮುಷ್ಟಿಯಷ್ಟು ಕಾಯಿ ತುರಿನ ಹಾಕೋಬಹುದು. ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಅರ್ಧದಿಂದ 3/4 ಲೋಟ ನೀರು ಸಾಕು 2 ಲೋಟ ರೈಸಿಗೆ. ಈಗ ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಸಾಫ್ಟಾಗಿ ದೋಸೆ ಥರ ಏನು ಗ್ರೈಂಡ್ ಆಗೋದು ಬೇಡ. ನೋಡಿ, ಈ ಹದಕ್ಕೆ ನಾವು ರುಬ್ಕೋಬೇಕು. ಇದು ಪರ್ಫೆಕ್ಟಾಗಿ ಹದ ಇದೆ. ನಾವು ಕಡುಬು ಮಾಡಲಿಕ್ಕೆ ಈಸಿಯಾಗಿ ಆಗುತ್ತೆ. ಒಂದು ವೇಳೆ ನಿಮಗೆ ಹಿಟ್ಟು ಗಟ್ಟಿ ಆದರೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಈ ಹದಕ್ಕೆ ಮಾಡ್ಕೋಬೋದು. ತೆಳುವಾದರೆ ಮಾತ್ರ ಏನು ಮಾಡೋದಕ್ಕಾಗಲ್ಲ. ಆದ್ದರಿಂದ ನೀವು ರುಬ್ಕೊಳ್ಳುವಾಗಲೇ ನೀರನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಆಮೇಲೆ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ಇದಕ್ಕೆ ನಾವು ಹೂರಣನ ರೆಡಿ ಮಾಡಬೇಕು. ಅದಕ್ಕೆ ನಾನೊಂದು ಸ್ವಲ್ಪ ಬೆಲ್ಲನ ಗುದ್ದಿಟ್ಟಿಟ್ಕೊಂಡಿದ್ದೀನಿ. ಅಂದರೆ 1 ಕಪ್ಪಷ್ಟು ಬೆಲ್ಲ, ಹಾಗೆಯೇ 4-5 ಏಲಕ್ಕಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಏಲಕ್ಕಿನ ನೀವು ಏನು ಮಾಡಬೇಕು ಅಂತಂದರೆ ಅದರ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಗುದ್ದಿಟ್ಕೊಳ್ಳಿ, ಅದು ಪುಡಿ ಮಾಡಿಕೊಂಡು ಈ ಬೆಲ್ಲಕ್ಕೆ ಹಾಕ್ಕೊಳ್ಳಿ, ಪುಡಿ ಮಾಡಿಟ್ಟಿರುವಂಥ. ಹಾಗೆಯೇ 1 ಕಪ್ಪಷ್ಟು ಕಾಯಿ ತುರಿ, 1 ಕಪ್ಪು ಬೆಲ್ಲ, 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಿಮಗೆ ಕಾಯಿ ತುರಿನ 2 ಮುಷ್ಟಿಯಷ್ಟು ನಿಮ್ಮ ಅಂದಾಜಿಗೆ ನೋಡ್ಕೊಂಡು ಹಾಕ್ಕೊಂಡು ಇದನ್ನ ಜಸ್ಟ್ ಕೈಯಿಂದ ಮಿಕ್ಸ್ ಮಾಡಿ ಹೂರನ್ನು ರೆಡಿ ಮಾಡ್ಕೊಳ್ಳೋದು. ಬಿಸಿ ಮಾಡಲಿಕ್ಕೆ ಏನೂ ಇಲ್ಲ. ಇವಾಗ ಇದಕ್ಕೆ ಮೇನ್ ವಸ್ತು ಏನು ಅಂತಂದರೆ ನಮಗೆ ಬೇಕಾಗಿರೋದು ಅದು ಅರಶಿನ ಎಲೆ. ತುಂಬ ಅಂತಂದರೆ ತುಂಬಾ ಮೆಡಿಸಿನ್ ಅಥವಾ ಮದ್ದು ಇರುವಂಥ, ಆರೋಗ್ಯಕ್ಕೆ ಅದ್ಭುತ ಲಾಭ ಇರುವಂಥ ಅರಶಿನ ಎಲೆ ಈ ಕಡುಬು ಇದೆಯಲ್ವ, ಸಖತ್ತು ಒಳ್ಳೆಯದು ದೇಹಕ್ಕೆ ನಮ್ಮದು. ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಥವಾ ಕೆಲವರ ಮನೆಯಲ್ಲಿ ಅರಶಿನ ಬೆಳೆದಿರ್ತಾರೆ, ಅಲ್ಲಿ ಕೂಡ ಸಿಗುತ್ತೆ. ಇದನ್ನು ನೀಟಾಗಿ ಒರೆಸ್ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ತುಪ್ಪನ ಸವರಬೇಕು. ಈ ಕಡುಬು ಅರಶಿನ ಎಲೆಯಲ್ಲಿ ಬೇಯುತ್ತಲ್ವ, ನಿಮಗೆ ಬೇಯಬೇಕಿದ್ರೇ ಆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ನೀಟಾಗಿ ತುಪ್ಪನ ಸವರ್ಕೊಳ್ಳಿ ಎಲೆ ಮೇಲೆ. ಅದಾದ ನಂತರ ಇವಾಗ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯನ್ನು ಒಂಚೂರು ಒದ್ದೆ ಮಾಡಿಲ್ಲದಿದ್ದರೆ ನಮಗೆ ನೀಟಾಗಿ ಕಡುಬನ್ನ ಈ ಥರ ಎಳ್ಕೊಂಡು ಎಲೆ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಕೈಯನ್ನು ಒಂಚೂರು ಒದ್ದೆ ಮಾಡಿಕೊಂಡು ನೀಟಾಗಿ ಫುಲ್ ಎಲೆಗೆ ನಾವು ಈ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ, ಕೈಯಲ್ಲಿ ಈ ಥರ ಹಿಟ್ಟು ಇದಕ್ಕಿಂತ ಸ್ವಲ್ಪ ತೆಳ್ಳಗಾದ್ರೂ, ಅಂದರೆ ಸ್ವಲ್ಪ ತೆಳ್ಳಗೆ, ಜಾಸ್ತಿ ಅಲ್ಲ, ನಮಗೆ ಎಲೆ ಮೇಲೆ ಎಳೆಯಲಿಕ್ಕೆ ಈಸಿ ಆಗುತ್ತೆ. ಬಟ್ ನೀರಾಗಬಾರ್ದು, ಅಂದರೆ ತೆಳು ಆಗಬಾರ್ದು. ತೆಳು ಆದರೆ ಎಲೆ ಮೇಲೆ ಈ ಥರ ಎಳೆಯೋದಕ್ಕೆ ಬರಲ್ಲ. ಪೂರ್ತಿ ಎಲೆಗೆ ಹಾಕ್ಕೊಳ್ಳಿ, ಬಟ್ ಸೈಡಿಂದ ನೀವು ನೋಡಿ ಗ್ಯಾಪ್ ಬಿಡಬೇಕು, ಇಲ್ದಿದ್ರೆ ಆ ಹೂರಣ ಎಲ್ಲ ಹೊರಗಡೆ ಬರುತ್ತೆ. ಇವಾಗ ಇದೆಯಲ್ವ, ನೀವು ಹೂರಣನ ಫುಲ್ ಕಡುಬು ಮೇಲೆ ಸ್ಪ್ರೆಡ್ ಮಾಡ್ಬೋದು, ಅಥವಾ ಅರ್ಧ ಭಾಗಕ್ಕಷ್ಟೇ ಸ್ಪ್ರೆಡ್ ಮಾಡ್ಬೋದು. ಯಾಕಂತಂದರೆ ನಾವು ಫೋಲ್ಡ್ ಮಾಡಿದಾಗ ಇನ್ನೊಂದು ಭಾಗಕ್ಕೂ ಅದು ಅಂಟ್ಕೊಳ್ಳುತ್ತಲ್ವ, ಆ ಥರ. ಇಲ್ಲದಿದ್ದರೆ ಈ ಥರ ಪೂರ್ತಿಯಾಗಿ ಇದನ್ನ ಹೂರಣನ ಸ್ಪ್ರೆಡ್ ಮಾಡಿಕೊಂಡು ನಾವಿದನ್ನ ಫೋಲ್ಡ್ ಮಾಡ್ಬೋದು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಹೂರಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಿಹಿ ಕಮ್ಮಿ ಬೇಕು ಅಂತಿದ್ರೆ ಹೂರಣ ಸ್ವಲ್ಪ ಕಮ್ಮಿ ಹಾಕೋಬೋದು. ನೋಡಿ, ಈಗ ಸೈಡಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಎಲ್ಲದನ್ನು ಈ ಥರ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಸ್ಟವ್ ಮೇಲೆ ಇಡ್ಲಿ ಮಾಡುವಂತಹ ಒಂದು ಪಾತ್ರೆನ ಇಟ್ಬೇಡಿ, ಅದನ್ನ ಬಿಸಿ ಮಾಡಿಕೊಂಡು ನೀರು ಹಾಕಿ ಇಡಬೇಕು. ಇದನ್ನ ಸ್ಟೀಮಲ್ಲಿ ಬೇಯಿಸುವಂಥದ್ದು.
ಈ ಎಲ್ಲ ಕಡುಬನ್ನು ನೀಟಾಗಿ ನಾವು ಈ ಪಾತ್ರೆಯಲ್ಲಿ ಇಡ್ತಾ ಬರಬೇಕು. ಒಂದು ಸೈಡಿಂದ ಇಡ್ತಾ ಬನ್ನಿ, ಯಾಕಂತಂದರೆ ಈ ಎಲ್ಲ ಕಡೆ ಸ್ಟೀಮ್ ಹೋಗಿ ನೀಟಾಗಿ ಬೇಯಬೇಕು. ಮೇಲೆ ಮೇಲೆ ನಾವು ರಾಶಿ ಹಾಕಿದರೆ ಮಿಡ್ಲಲ್ಲಿರುವಂಥ ಕಡುಬು ಬೇಯಲ್ಲ. ಆದ್ದರಿಂದ ನೀಟಾಗಿ ಸೈಡಿಂದ ಇಟ್ಕೊಂಡು ಬರಬೇಕು. ಎಲ್ಲ ಕಡುಬಿಗೆ ಸ್ಟೀಮ್ ಹೋಗಿ ಎಲ್ಲ ಕಡುಬು ನೀಟಾಗಿ ಬೇಯೋ ಥರ ಈ ಪಾತ್ರೆನ ಬಂದ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಒಂದು 10-15 ನಿಮಿಷ ನಾವು ಬೇಯಿಸಬೇಕು. ಕಡುಬು ಆಗಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. 10-15 ನಿಮಿಷ ಆದ ನಂತರ ಸ್ಟವನ್ನು ಬಂದ್ ಮಾಡಿ ನೋಡಿ, ಸೂಪರ್ ಆಗಿರುವಂಥ ಅರಿಶಿನ ಎಲೆಯ ಕಡುಬು ರೆಡಿ ಆಗಿದೆ. ನನಗೆ ನೋಡ್ತಾ ಇದ್ದರೆ ಇವಾಗಲೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಂದರೆ ಆ ಪರಿಮಳ ಇದೆಯಲ್ಲ, ನಿಮಗೆ ತಡ್ಕೊಳಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಂಥ ಅದ್ಭುತ ಫ್ಲೇವರ್ ಇರುತ್ತೆ ಅಂತಂದರೆ ಪ್ರತಿಯೊಬ್ಬರು ಮಸ್ಟ್ ಟ್ರೈ ಮಾಡಲೇಬೇಕನ್ನುವಂಥ ಒಂದು ಅದ್ಭುತವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ನೀವು ಹೂರಣ ಹಾಕದೆ ಸಪ್ಪೆ ಕಡುಬನ್ನು ಮಾಡಿಕೊಂಡು ಚಟ್ನಿ ಅಥವಾ ಯಾವುದಾದ್ರೂ ಪಲ್ಯ ಜೊತೆ ತಿನ್ಬೋದು. ಹೂರಣ ಹಾಕಿ ಮಾಡಿದಂಥ ಸಿಹಿ ಕಡುಬು ಇದೆಯಲ್ವ, ಅದನ್ನ ನೀವು ಹಾಗೇ ತಿನ್ಬೋದು. ದೀಪಾವಳಿಗೆ ಸ್ಪೆಷಲಾಗಿ ಮಾಡಿರುವಂಥ ಇದನ್ನ ಆ್ಯಕ್ಚುಲಿ ಊರ ಕಡೆ ನಾಗರ ಪಂಚಮಿ ಅವತ್ತೆಲ್ಲ ಕಂಪಲ್ಸರಿ ಮಾಡ್ತಾರೆ. ದೀಪಾವಳಿ ಸ್ಪೆಷಲ್ಗೆ ಮಾಡಿದ ಈ ವಿಶೇಷವಾಗಿರುವಂಥ ಕಡುಬಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.